ಬಾಲಕಿಗೆ ಫೋನ್ ನಂಬರ್ ನೀಡಿದ ನಿರ್ವಾಹಕನಿಗೆ ಧರ್ಮದೇಟು ನೀಡಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನಲ್ಲಿ ಬಾಲಕಿಯ ತಾಯಿ ಮತ್ತು ಸಾರ್ವಜನಿಕರಿಂದ ನಿರ್ವಾಹಕನಿಗೆ ಧರ್ಮದೇಟು ಸಿಕ್ಕಿದೆ. ಅಪ್ರಾಪ್ತ ಬಾಲಕಿಯೋರ್ವಳಿಗೆ ಸಿಟಿ ಬಸ್ನ ನಿರ್ವಾಹಕ ಮೊಬೈಲ್ ನಂಬರ್ ನೀಡಿದ್ದ. ಇದನ್ನು ಗಮನಿಸಿದ ಬಾಲಕಿ ತಾಯಿಯಿಂದ ಕಂಡಕ್ಟರ್ಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೋಂದೆಲ್ನಿಂದ ಸ್ಟೇಟ್ ಬ್ಯಾಂಕ್ ಹೋಗಿ ಸಂಚರಿಸುವ ರೂಟ್ ನಂಬರ್ 19ರಲ್ಲಿ ಈ ಘಟನೆ ನಡೆದಿದೆ. ಒಂಜಿ ದಿನ ಬತ್ತನ ಬಾಲೆಗ್ ಬಸ್ ನಂಬರ್ ಕೊಡ್ತಾ ಸ್ಟೂಡೆಂಟ್ ಆಗಿ ಬರ್ತೀರಿ ದಿನ ಡೈಲಿ ಟಿಕೆಟ್ ಸಾಕ್ಷಿ ಟಿಕೆಟ್ ಉಂಟಲ್ಲ ಟಿಕೆಟ್ ಬೋಡಲಿಕ್ಕೆ ಟಿಕೆಟ್ ಇತ್ತಕೇನೆ ಈರಡಲ್ಲ ಬಂಕೆ ಇತ್ತಕೇನೆ ಟಿಕೆಟ್ ಕೇನೆ ನಾನು ಉಂಟೆ ಇದು ಹೆಂಗಾರು ಉಂಟು ಬೆಂಡ್ರೆ ಇಚ್ಚೆ ಎಲ್ಲ ನಾನು ಬೆಂಡ್ರೆ ಆಗ್ಬಿಟ್ಟು ಈ ಲಾಸ್ಟ್ ಯಾಕಡಿ ಬರ್ತೆ ಈ ಪೊನ್ನುಲೆ ಬರ್ತೀರಿಯಾ ಎಂತ ಪೊನ್ನುಲೆ ಇತ್ತು ಪಾವ ಪೊನ್ನುಲೆ ಒಂಜಿ ದಿನ ಬೈದು ಒಂಜಿ ದಿನ ಬರ್ತಿದ್ದು ಬೈದಿನಿ ಏ ಪಾವ ಒಮ್ಮ ತಾರೀಕು ಕಾಂಡೆ ನೆನಪುಂಡ ನಿಕ್ಕೆ ಉಂಡನಿಕ್ಕೆ ಯೂನಿಫಾರ್ಮ್ ವಾದೈದು ಬಸ್ ಕಡಪ ಜೋಕ್ಲೇನು ಇತ ಬಂದು ಪಿಚ್ಚೆ ಮರವೆ ಬಾಯ್ ಬತ್ತ ಪೊನ್ನಚ್ಚಿ ಬಾಯ್ ದಿಯಡ ನಾನು ಫುಲ್ ಡೀಟೇಲ್ ಉಂಡು 31 ನಂಬರ್ ಸೇಡಿ ಗುರುತ ಬಸ್ ಇಟ್ಲ ಎಂಜಿನ ಮಾತ ಮಲ್ದಿ ಇಂಬೆ ಓಲಿತ್ತಿ ಎಂಜ ಮಲ್ತೊಂತೆ ಬೇಲೆ ಪೂರ ಡೀಟೇಲ್ ಗೊತ್ತು ಏ ಮೇಲೆ ಯೂಜ್ ಫೋನ್ ಮಾಡ್ಬಾರ್ದು ಪುರಾಣಿ ಅವರ ಬತ್ತಲ್ಲ ಈ ಡೋರ್ ದಲ್ಪ ಇಲ್ಲ ಡ್ರೈವರ್ ಉಂಟು ಇಲ್ಲ ರಾತ್ರಿ ಒಳಂಡ ಹೆಚ್ಚು ಕಮ್ಮಿ ಅಂಡಕ್ಕೆ ಯಾರು ಜನ ಎಂಕ್ಲತ್ತು ಇಲ್ಲ ಬೈದಲ್ಲ ಇಲ್ಲ ಏರುಳ್ಳಿ ಒಂಜಿ ದಿನ ಎಣ್ಣೆ ಕ್ಲಾಸ್ ಮಗನ ಸ್ಟೇಟ್ ಬ್ಯಾಂಕ್ ನಿನ್ನ ಅಕ್ಕನಿಗೆ ಅಲ್ಲಿ ಯಾರು